ವಿಪರೀತ ಮದ್ಯಪಾನ ಮಾಡಿದ ವ್ಯಕ್ತಿಯೊಬ್ಬರು ಎತ್ತಲು ನಡೆಯಲು ಆಗದೆ ಉಡುಪಿಯ ಸಂಸ್ಕೃತ ಕಾಲೇಜಿನ ರಸ್ತೆಯಲ್ಲಿಯೇ ಗಾಢ ನಿದ್ದೆಗೆ ಜಾರಿರುವುದು ಶನಿವಾರ ರಾತ್ರಿ ಕಂಡುಬಂತು. ಕೆಲವು ಗಂಟೆ ಕಾಲ ಪಾನಮತ್ತರಾದ ಅವಾಂತರದಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಆಭರಣ ಮಳಿಗೆಯಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯೊಬ್ಬರು ಈ ಬಗ್ಗೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕೆ ಬಂದ ನಿತ್ಯಾನಂದ ಒಳಕಾಡು ಅವರು ಮದ್ಯ ಸೇವನೆಯಿಂದ ವ್ಯಕ್ತಿ ಅಸ್ವಸ್ಥನಾಗಿರುವುದು ಖಚಿತಪಡಿಸಿಕೊಂಡು ತಣ್ಣೀರ ಸ್ನಾನ ಮಾಡಿಸಿ ಅವನು ಇಳಿದು ಸಹಜ ಸ್ಥಿತಿಗೆ ಬಂದ ಬಳಿಕ ಮದ್ಯ ವ್ಯಸನಿಯನ್ನ ಮನೆಗೆ ರವಾನಿಸಿದರು. ಕತ್ತಲೆಯಲ್ಲಿ ವಾಹನ ಸವಾರರಿಗೆ ಪಾನಮತ್ತ ಮಲಗಿರುವುದು ಗೋಚರಕ್ಕೆ ಬಾರದೆ ಅಪಾಯ ಸಂಭವಿಸುವ ಸಾಧ್ಯತೆಯೂ ಇತ್ತು. ಹೇಳ